ಏಪ್ರಿಲ್ 1ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುವ ಯುವರತ್ನ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಅದೇ ರೀತಿ ಯುವರತ್ನ ಚಿತ್ರಕ್ಕೆ ಮೇನ್ ಥಿಯೇಟರ್ ಯಾವುದು ಅನ್ನೋ ಕುತೂಹಲವು ಅದೆಷ್ಟು ಮಂದಿಗಿದೆ. ಹಾಗಾದರೆ ಯುವರತ್ನ ಯಾವ ಮೇನ್ ಥಿಯೇಟರ್ನಲ್ಲಿ ತೆರೆ ಕಾಣುತ್ತೆ, ಹಾಗೆ ಯಾವೆಲ್ಲ ಪರಭಾಷಾ ಅಡ್ಡಗಳಲ್ಲಿ ಅಬ್ಬರಿಸುತ್ತೆ ಎಂದು ನೋಡ್ಕೊಂಡು ಬರೋಣ. ಎಸ್, ಈಗಾಗಲೇ ಯುವರತ್ನ ಚಿತ್ರದ ಥಿಯೇಟರ್ ಲೀಸ್ಟ್ ರಿವೀಲ್ ಆಗಿದ್ದು ಅಚ್ಚರಿಯ ಒಂದಿಷ್ಟು ಚಿತ್ರಮಂದಿರಗಳು ಲೀಸ್ಟ್ನಲ್ಲಿ ರಾರಾಜಿಸುತ್ತಿದೆ. ಮೊದಲಿಗೆ ಮೇನ್ ಥಿಯೇಟರ್ ಯಾವುದು ಎಂದು ನೋಡೋದಾದರೆ ಈ ಬಾರಿ ಯುವರತ್ನ ನರ್ತಕಿ ಮೇನ್ ಥಿಯೇಟರ್ನಲ್ಲಿ ಅಬ್ಬರಿಸಲಿದ್ದಾನೆ. ಇದರ ಜೊತೆಗೆ ರಾಜಧಾನಿಯ ಒಂದಿಷ್ಟು ಪರಭಾಷಾ ಸೆಂಟರ್ಗಳಲ್ಲೂ ಯುವರತ್ನ ಕಮಲ್ ಮಾಡಲಿದ್ದಾನೆ. ಆ ಚಿತ್ರಮಂದಿರಗಳು ಯಾವ್ಯಾವುದು ಗೊತ್ತಾ? ಪರಭಾಷಾ ಅಡ್ಡದಲ್ಲಿ ಕನ್ನಡದ ಯುವರತ್ನನ ಹವಾ. ಅಚ್ಚರಿ ಅಂದರೆ ಈ ಬಾರಿ ಯುವರತ್ನ ಮಾಗಡಿ ರಸ್ತೆಯ ಅಂಜನ್ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಿದೆ. ಪರಭಾಷಾ ಸೆಂಟರ್ ಆಗಿರುವ ಅಂಜನ್ ಪರದೆಯಲ್ಲಿ ಕನ್ನಡ ಚಿತ್ರಗಳು ತೆರೆ ಕಾಣದೆ ಅದ್ಯಾವ ಕಾಲವಾಯಿತು ಗೊತ್ತಿಲ್ಲ. ಇದೀಗ 4 ದೇಕಾವೆಗಳಲ್ಲಿ ಯುವರತ್ನ ಅಬ್ಬರಿಸಲು ರೆಡಿಯಾಗ್ತಿದೆ. ಇನ್ನು ಆರ್ಟಿ ನಗರದ ರಾಧಾಕೃಷ್ಣ ಚಿತ್ರಮಂದಿರ ಕೂಡ ಪಕ್ಕಾ ತೆಲುಗು ಸೆಂಟರ್. ಇಲ್ಲೂ ಕೂಡ ಯುವರತ್ನ ರಿಲೀಸ್ ಆಗಲಿದೆ. ಪ್ರಸ್ತುತ ಕನ್ನಡದ ಸ್ಟಾರ್ ನಟರ ಚಿತ್ರಗಳು ತೆರೆ ಕಾಣ್ತಿದ್ದು ಮುಂದಿನ ದಿನಗಳಲ್ಲಿ ಇದು ಪಕ್ಕಾ ಕನ್ನಡ ಸೆಂಟರ್ ಆಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಬೆಂಗಳೂರಿನ ತಮಿಳ್ ಸೆಂಟರ್ ಅಂದಾಕ್ಷಣ ಮೊದಲ ಸಾಲಿಗೆ ನಿಲ್ಲುವ ಚಿತ್ರಮಂದಿರಗಳ ಹೆಸರುಗಳಲ್ಲಿ ಶ್ರೀರಾಂಪುರದ ಅರುಣಾನು ಒಂದು. ಇತ್ತೀಚೆಗೆ ಇಲ್ಲೂ ಕೂಡ ಕನ್ನಡದ ಸ್ಟಾರ್ ಚಿತ್ರಗಳು ತೆರೆ ಕಾಣ್ತಿದೆ. ಇತ್ತೀಚೆಗೆ ರಾಬರ್ಟ್ ಕೂಡ ಇಲ್ಲಿ ತೆರೆ ಕಂಡಿತ್ತು. ಇದೀಗ ಯುವರತ್ನನ ಸರದಿ. ಇನ್ನು ಮಲ್ಟಿ ಲ್ಯಾಂಗ್ವೇಜ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದ ಲಾಲ್ಬಾಗ್ ರಸ್ತೆಯಲ್ಲಿರುವ ಉರುಷಿ, ಎಂಜಿ ರಸ್ತೆಯ ಶಂಕರ್ನಾಗ್, ಜಾಲಹಳ್ಳಿಯಲ್ಲಿರುವ HMTಯಲ್ಲೂ ಯುವರತ್ನ ಕಮಲ್ ಮಾಡಲು ರೆಡಿಯಾಗ್ತಿದ್ದಾನೆ. ವಿಶೇಷತೆಗೆ ಸಾಕ್ಷಿಯಾದ ಮಾಗಡಿ ರಸ್ತೆ ಮತ್ತು JP ನಗರ. ಪರಭಾಷಾ ಅಡ್ಡ ಮಾಗಡಿ ರಸ್ತೆಯ ಅಂಜನ್ ಚಿತ್ರಮಂದಿರದಲ್ಲಿ ಯುವರತ್ನ ತೆರೆ ಕಾಣುತ್ತೆ ಅನ್ನೋದನ್ನು ನಾವು ಹೇಳಿದ್ವಿ. ಅದೇ ರೀತಿ ಇದೇ ಮಾಗಡಿ ರಸ್ತೆಯ ವೀರೇಶ್ ಚಿತ್ರಮಂದಿರದಲ್ಲೂ ಯುವರತ್ನ ರಿಲೀಸ್ ಆಗಲಿದೆ. ಅದು ಬರೀ ಒಂದು ಸ್ಕ್ರೀನ್ನಲ್ಲಿ ಅಲ್ಲ, ಇಲ್ಲಿನ 2 ಪರದೆಗಳಲ್ಲೂ ಯುವರತ್ನ ಅಬ್ಬರಿಸಿ ಬೊಬ್ಬೆರೆಯಲಿದ್ದಾನೆ. ಈ ಮೂಲಕ ಮಾಗಡಿ ರಸ್ತೆಯಲ್ಲಿ ಹೊಸ ಇತಿಹಾಸ ಬರೆಯಲಿದ್ದಾರೆ ಯುವರತ್ನ. ಇನ್ನು JP ನಗರದ 2 ಚಿತ್ರಮಂದಿರಗಳಲ್ಲಿ ಯುವರತ್ನ ತೆರೆ ಕಾಣ್ತಿದೆ. ಅಕ್ಕಪಕ್ಕದಲ್ಲಿರುವ ಚಿತ್ರಮಂದಿರಗಳಾದ ಸಿದ್ದೇಶ್ವರ ಮತ್ತು ಸಿದ್ಧಲಿಂಗೇಶ್ವರದಲ್ಲಿ ಯುವರತ್ನ ಗರ್ಜಿಸಲಿದ್ದಾನೆ. ಕಳೆದ ಬಾರಿ ತೆರೆ ಕಂಡ ರಾಬರ್ಟ್ ಕೂಡ ಇವೆರಡು ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡಿತ್ತು. ಇದೀಗ ಯುವರತ್ನ ಕೂಡ ಇವೆರಡು ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣಲಿದೆ. ಇವಿಷ್ಟು ಬೆಂಗಳೂರಿನಲ್ಲಿ ಯುವರತ್ನ ಚಿತ್ರಕ್ಕೆ ಇರುವ ಕ್ರೇಜ್ನ ಒಂದು ಸಣ್ಣ ಝಲಕಷ್ಟೇ. ಹಾಗೆ ರಾಜ್ಯಾದ್ಯಂತ ಯುವರತ್ನನಿಗೆ ಇರುವ ಕ್ರೇಜ್ ಹೇಗಿದೆ, ಯಾವ ಊರಿನ ಚಿತ್ರಮಂದಿರದಲ್ಲಿ ಯುವರತ್ನ ಹೊಸ ದಾಖಲೆ ಬರೆದಿದ್ದಾನೆ, ಎಲ್ಲವನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.